प्रयोदास्तानमञ्चन्तं महादः इदं फलं मया देवातापितं प्रदत्तवान् तेन मे सफलावाप्ते भवेत् जन्मनि जन्मनि यत्र योगेश्वर कृष्णो यत्र वासोदनुत्तरः तत्र श्रीर्जो बोधिर्ध्रुवानि धर्मधर्मः अनन्याः चिन्तयन्तो मामे जनाः परिवासते तेषां नित्याभियुक्तानां योगक्षेमः सर्वे प्रारब्धकार्येषु त्रिपुणेश्वराः देवाधिं ब्रह्मेशाः जनार्दनाः हृदयसकलकल्याणं भाजनमित्रजायते पुरुषं तमजं नित्यं जामिषणुम्बरिं सर्वदा सर्वकार्येषु नास्तेषाङ्गलं येषां कृत्वा भगवान् मङ्गलायतनं मरे मङ्गलं भगवान् विष्णुर्मङ्गलं मधुसूदनः मङ्गलं देवके पुत्रो मङ्गलं गणध्वजः सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणि नमोऽस्तुते सर्वमङ्गलदातारो पार्वती परमेश्वरो गणेशस्कन्दसंयुक्तो वन्दे वाञ्छितसिद्धे यशो नामरूपाभ्यां या देवी सर्वमङ्गला तयो संसृणा देवा सर्वतोजमङ्गलं नमोस्तात्विका देवा विष्णुभक्तिपरायणाः धर्ममार्गे प्रेरयन्तु भवन्तः श्रेयवे आपादमलिपर्यन्तं गुरूणामन्वेत् तेन विघ्नाः पश्यन्ति सिद्ध्यन्ति प्रमोदाः वक्रतुण्डमहाकाय कोटिसूर्योप्रभां अविघ्नं कुरु मे देवा सर्वकार्येषु सर्वदा मेघश्यामं पीतकोशेवासं श्रीवत्साङ्गं कौस्तुभोद्भासनाङ्गं पुण्योपेतं पुण्डरीकायताक्षुप्रेटिले विष्णुं वन्दे सर्वलोकैकनाथं सर्वस्वरूपे सर्वेशे सर्वशक्तिसमन्विते भयेभ्यस्त्राहिनो देवी दुर्गे देवी नमोऽस्तुते नमः सूर्याय चन्द्राय मङ्गलाय बुधाय च गुरुशुक्रशनिभ्यश्च राहवे केतवे नमः इष्टदेवताभ्यो नमः कुलदेवताभ्यो नमः ग्रामदेवताभ्यो नमः ग्रामादिदेवताभ्यो नमः सर्वेभ्यो देवेभ्यो नमः सर्वाभ्यो धर्मदेवताभ्यो नमः कर्माभिमानदेवताभ्यो नमः महाकाले महालक्ष्मी महातपचण्डिका दुर्गा परमेश्वरी महामहाविष्णवे नमः महागणपतये नमः प्रार्थयामि प्रार्थನೆ ಮಾಡ್ತೋಣ ಮಾತಾ ಯಜಮಾನವರ್ಗದಾಕಳು ಮಾತ ಭಕ್ತಿಯನ್ನಾಕಳು ಮಾತ ಸೇರೊಂದು ವಿಶೇಷವಾದ ಗ್ರಾಮದೇವರ ಸೋಮನಾಥೇಶ್ವರ ತುಂಬದಿಯೊಂದು ಅಂಚನೆ ಗ್ರಾಮ ಧರ್ಮದೇವತಳೇನೆ ಉಳ್ಳಾಳ್ತಿ ಮಾತ ತುಂಬದಿಯೊಂದು ಅಂಚನೆ ನಂಗೆ ಪ್ರತಿಯೊಂದು ಗ್ರಾಮಗಳ ಒಂದು ಪ್ರಶ್ನೆ ದಿನಗ ಈ ಒಂದು ಈಗ ಮಣ್ಣಡ ಇಷ್ಟು ದೇವರನ್ನ ಸಾನ್ನಿಧ್ಯ ಉಂಡು ಆ ಸಾನ್ನಿಧ್ಯ ಆರಾಧನಾ ಮಾಡ್ತೊಂಬೈದರೆ ಅವಾಗ ಮಾತ ನಾಶ ಆತಂಡು ಅವಾಗ ವಿಷ್ಣು ಗೋಪುರ ಮಾತ ಉಂಡು ಆ ವಿಷ್ಣು ಗೋಪುರ ಸರಿ ಮಟ್ಟಂತ ಮಕ್ಕಳೇ ಬಂದು ನನಗೆ ಪ್ರತಿಯೊಂದು ಇಲ್ಲೆಲ್ಲ ರಾಶಿ ದಿನಗಳ ತೋಜುಂಡು ಗ್ರಾಮದ ಧರ್ಮದೇವತೆಗಳ ಸ್ಥಾನದ ದಿನಗಳ ಪೂಜಿತ ಬೈದಂಡು ಅವಾಗ ಕೈಕೊಂಜಿ ತಾತ್ಕಾಲಿಕ ಪ್ರಾಯಶ್ಚಿತ್ತ ಮಕ್ಕಳು ಪಂಪಡು ಅಂಜಿ ಪ್ರೇರಣೆ ಜ್ಯೋತಿಸನ್ನಕ್ಕೆ ಪಂಡಿರಂದಾಂಡ ಅವಳ ನಂಗೆ ಮರ್ಪಲೆಗೆ ಆವಂತೆ ಅಡೆತಡೆ ಬರ್ಕೊಂಡು ಅರ್ಥಾತ್ ಕಾಲ ಬಂದಂದಾಂಡ ಆ ಶಕ್ತಿ ಬಂದ್ಪುಣ ಅವು ಪುನಃ ಉದ್ಧಾರ ಪಂಚಿತ್ನ ಕಾಲ ಅದರ ಸನ್ನಿಹಿತಾತನ ಪಂಡಿದಕ್ಕ ಅವಾಗ ಅಂಚೆ ಸಂಕಲ್ಪ ಮತ್ತೊಂದು ಈ ಕ್ಷೇತ್ರದ ಮಾತಾ ಈಗಾಡು ಇಷ್ಟು ದೇವರ ದೇವಸ್ಥಾನ ಇಟ್ಕೊಂಡು ಅಂಜನೆ ಅವಾಗ ಅವಪರ ನಾಶಾತ ಕೆಲವು ಮತ್ತು ಕುರುಗಳು ಮಾತಾ ನಂಗೆ ಸಿಗದಂಡು ಅಂಚ ಸಂಕಲ್ಪ ಮತ್ತೊಂದು ವಿಶೇಷವಾದ ಅವ ಮತ್ತು ಬಂದಾಗ ನಮ್ಮ ಈ ಗ್ರಾಮದ ಮಾತು ಸೇರಿದು ಅದೇ ಯಜಮಾನವರ್ಗದ ಕುಟುಂಬಕ್ಕೆ ಅಗೇತೆ ಸಂಬಂಧಪಟ್ಟது ತನ್ಮೂಲಕ ಸಂಕಲ್ಪ ಮಾಡ್ತದೆ ಆ ಒಂದು ಚಿಂತನೆ ಮಾಡ್ಕೊಂಡಾಗ ಈ ಜಾಗದ ಅಷ್ಟಮಂಗಲ ಪ್ರಶ್ನೆ ಅವರು ಐದು ಬಕ್ಕ ಐಟು ಕೂಡ ಚಿಂತನೆ ಮಾಡ್ಕೊಡು ಆ ಚಿಂತನೆ ಮಾಡ್ತಿ ಬಕ್ಕ ಐಟು ನಂಗೆ ಆ ದೇವರು ಯಾವ ರೀತಿ ನಂಗೆ ಪ್ರೇರಣೆ ಕೊಡ್ತಾರ ಆ ಪ್ರಕಾರವಾದ ನಮ್ಮ ನಡ್ಕೊಂಡು ಹೋಗ್ತೀನಿ ಅದ ಪೂರ್ವಭಾವಿಯಾದ ಈ ಕ್ಷೇತ್ರ ಶುದ್ಧಿ ಅವಡು ಅಂಜನೆ ಮಾತ ದೋಷಗಳು ಇತ್ತರಂದಾಂಡ ಅವು ದೂರ ಅವಡು ಅಂಜನೆ ನಮ್ಮ ಪ್ರವೃತ್ತಿ ಮಲ್ಪನ ಕರ್ತವ್ಯಗಳು ನಂಗೆ ಬುದ್ಧಿಗೆ ಎಡ್ಡೆ ಪ್ರೇರಣೆ ಆದೆ ಮಾತಾಡೋಣಕ್ಕೆ ಒದಗದು ಬರಡು ಐಕ್ಯಮತ್ಯ ಪ್ರಾಪ್ತಿ ಆಡು ಊರ್ಧಾತ್ರ ಮಾತು ಸೇರೋಡು ಪಂಪುರಂಗ ಸದಿಚ್ಛದೆ ಎಂದು ನಂಗೆ ಆ ದೈವಜ್ಞರ ಸ್ವರೂಪು ಈ ಕ್ಷೇತ್ರ ಶುದ್ಧಿಗೋಸ್ಕರವಾದ ಅಂಜನೆ ಮಾತ ಬೇಲೆ ಪೊರ್ಲುಡೆ ಆವರಣ ಪಂಪುರ ಉದ್ದೇಶವಾದ ಸಂಕಲ್ಪ ತಂದು ಆ ಗಣಪತಿ ಹೋಮ ಅಂಜನೆ ವಿಷ್ಣು ಪ್ರಕೋಪಡು ಮಾತಿತ್ತರಂದಾಂಡ ನಿವೃತ್ತಿಯಾದ ದಾಯಪಡಂದಾಂಡ ವಿಷ್ಣು ದೇವನ ಆರಾಧನೆ ಮಧ್ಯೆ ಆರಾಧನೆ ಮಲ್ಪನ್ನ ದೋಷ ಈ ಮಣ್ಣು ಕೆಲಸವಾದಲ ಉಂಡು ಅವಾಗ ಅಂತಿತ್ತು ನಾ ವಿಷ್ಣು ಶಾಪ ಪರಿಹಾರಾರ್ಥವಾದೆ ಆ ವಿಷ್ಣುಯಾಗ ಅಂಜನೆ ನನ್ನ ಚಂಡಿಕಾಯಾಗ ಮಾಡ್ತಿರಂದಾಂಡ ಇಂಚಿನ ದೋಷಗಳು ದುರಿತೊಳಿತಿರಂದಾಂಡ ಅವು ಪೂರ ದೂರಾದೆ ಈ ಕ್ಷೇತ್ರ ಮಿತ್ತಿಗೆ ಅಂಜಿ ವೃದ್ಧಿ ಅವರಿಗೆ ಕಾರಣ ಪುಡಿಗೆ ಅವಾಗ ಅಂಜಿತ್ ಅಂಜಿ ಚಂಡಿಕಾಯಾಗಲ್ಲ ಈ ಕ್ಷೇತ್ರ ಮತ್ತೊಂದು ಬೊಕ್ಕ ಮುಂದುವರಿಯಲೇ ಪಡೆದು ನನಗೆ ಸೂಚನೆ ಕೊಡ್ತೇವೆ ಆ ಪ್ರಕಾರ ಸಂಕಲ್ಪ ಮತ್ತೊಂದು ನಮ್ಮ ಇಂತಿ ದಿನಟು ಆ ದೇವರನ್ನ ಪ್ರೀತ್ಯರ್ಥವಾದ ಚಂಡಿಕಾಯಾಗ ಅಂಚನೆ ಗಣಪತಿ ಹೋಮ ಅಂಚನೆ ಆ ವಿಷ್ಣು ಅನುಗ್ರಹ ಸಿದ್ಧಿಗೋಸ್ಕರವಾದ ಆ ವಿಷ್ಣುಯಾಗ ಮತ್ತೊಂದು ಮಿತ್ತಿಗೆ ನಮ್ಮ ಕರ್ತವ್ಯ ಪಡೆಯ ಒಂದು ಸಂಕಲ್ಪದಿಂದ ದಿನಮಾನ ಮತ್ತೊಂದು ಪ್ರವೃತ್ತಿ ಮತ್ತೊಂದು ಪ್ರತಿನಿತ್ಯ ಕರ್ತವ್ಯಗೂ ಇಷ್ಟ ದೇವರನ್ನ ಕುಲದೇವರನ್ನ ಗ್ರಾಮದೇವರನ್ನ ಈ ಜಾಗದ ಆರಾಧಿತರಾಯಂಚಿತ್ಯ ಮಹಾವಿಷ್ಣು ದೇವರನ್ನ ಅನುಗ್ರಹ ಪ್ರಾಪ್ತಿ ಪೂರ್ವಕವಾದ ಮಲ್ಪಿಂಜಿತ್ಯ ಕರ್ಮಾಭಿಮಾನ ದುರ್ಗಾ ಪರಮೇಶ್ವರಿ ಅಂಚಂಡಿಕಾ ದುರ್ಗಾ ಪರಮೇಶ್ವರಿ ಮಹಾಗಣಪತಿ ದೇವರ ಅನುಗ್ರಹ ಪ್ರಸಾದದ್ದವರೆ ನನಗೆ ಆ ಕರ್ತವ್ಯಗಳು ಮಾತಾಡ್ತಾರೆ ಅನುವು ಕೊರಡು ಅಂಚನೆ ಆ ಮತ್ತು ಸತ್ಕರ್ಮದವರೆ ಆಗ ಈ ಜಾಗದ ದೋಷೋಪದ ಪರಿಹಾರ ಆಡು ಮೆತ್ತಿಗೆ ಈ ಕ್ಷೇತ್ರ ನಮ್ಮ ಅಷ್ಟೇ ದಿನಗ ನನಗೆ ದೈವಜ್ಞರಿಗೆ ಆ ಕ್ಷೇತ್ರ ಈ ಜಾಗದ ಸನ್ನಿಹಿತವಾಗಿದ್ದ ಆ ಶಕ್ತಿದ ಪರಿಪೂರ್ಣ ಪ್ರೇರಣೆ ಪ್ರಕಾರವಾದ ಮೂರು ದಾದ ಮಾತ ಆತಂಡು ನನ್ನ ದಾದ ಆವರೆಗೊಂಡು ಅವು ಮಾತ ವ್ಯವಸ್ಥೆನೆ ನಂಗೆ ಆ ರಾಶಿಮುಖೇನ ಆರ್ನಕ ಬಾಯಡೆ ಎಡ್ಡೆ ರೀತಿ ಪಂಪಾವಡು ತನ್ನ ಮೂಲಕ ಐದು ಬಕ್ಕ
ಐಕ ಪ್ರವೃತ್ತಿ ಮಲ್ಪನೆ ಬೋಡಾಯಿತಿ ಮಾತ ಭಕ್ತಿರ್ನಾಥ ಯಜಮಾನ ವರ್ಗದ ಕಡೆ ಮಾತ ಉತ್ಸಾಹ ಆರ್ಥಿಕವಾದ ದೈಹಿಕವಾದ ಮಾನಸಿಕವಾದ ಸಾಮರ್ಥ್ಯ ಅಂಚಿನ ಐಕ ಬೋಡಾಯಿತಿ ದೇವರ ಕ್ಷೇತ್ರಕ್ಕೆ ಮಾತ ಜಾಗ ಮಾತ ಬೋಡ ಆ ಜಾಗಲ ಪ್ರಾಪ್ತಿ ಅಭಿಲಕ ಆ ದೇವರ ಮೊದಗಾದ ಕೊರಡು ಆ ಉದ್ದೇಶವ ಸಂಕಲ್ಪ ಮತ್ತೊಂದು ನಮ್ಮೈತೆ ಸುರೂತ ಹೆಜ್ಜೆ ದಿಯೊಂದುಲ್ಲ ಅಪಗ ಹೆಜ್ಜೆ ಆ ಬಡ್ಡ ರೀತಿಯಾದ ನಡ್ತದೆ ಅಂಚನೆ ಮುನ್ನಡೆ ಅವಡು ಅಂಚನೆ ನಿರ್ಧಾರೆ ಯಾವಾಗ ಮಾಪತ್ತರು ಅರಿಷ್ಟ ಮಾತಿತ್ರ ದೂರ ಮತ್ತದು ಇತಮಟ ಆರಾಧನೆ ಮತ್ತೊಂದಿನ ಕಾಲ ಎತ್ತಂಡು ಐದು ಆರಾಧನೆ ಮತ್ತೊಂದೇ ಸುಮಾರು ಸಮಯ ಅಂಡು ಅಪಗ ಇಟ್ಟು ಮಾತು ಇಂಚಿನ ಶಾಪ ಪಕೋಡ್ತಿರಂದಾಂಡ್ಲ ಏನು ಪೂರ ದೇವ್ರ ಮನೀಸಾದೆ ಮೆತ್ತಗೆ ನಮ್ಗೆ ಮಲ್ಪರೆ ಬೋಡಾಯಿತಿ ಅನುಗ್ರಹಕಾರಿಯಾದಿತ್ತೊಂದು ನಮ್ಮನ್ನು ಮಾತ ನಮ್ಮ ಕೈಟ ಎಡ್ಡೆ ಕರ್ತವ್ಯ ಮಲ್ಪಾವಡು ಆ ಉದ್ದೇಶವನ್ನು ಪ್ರವೃತ್ತಿ ಕರ್ತವ್ಯಗೂ ದೇವರೇ ಪುಷ್ಟಿ ಕೊರದು ನಿರ್ವಿಘ್ನದ ಕೊರದು ಎತ್ತಿ ಕೆಲಸಡು ಹಿನ್ನಡೆ ಬರಂದೆ ದುಂಬು ಪೋಪಿಲಕ ಮಾತ್ರೆಗಳ ಉತ್ಸಾಹ ಅಂಚನೆ ಚೈತನ್ಯ ಐಕ್ಯಬೋಡ ದೈಹಿಕ ಮಾನಸಿಕ ಆರ್ಥಿಕವಾದ ಸಂಪತ್ತನ್ನು ಮಾತ್ರ ಕರುಣಿಸಾದೆ ಅನುಗ್ರಹ ಮಲ್ಪಡು ಆ ಉದ್ದೇಶ ಪ್ರಾಯಶ್ಚಿತ್ತ ಮಲ್ಪನೆ ಕರ್ತವ್ಯ ನೀಡಿದನಟು ಕೊಲ್ಲುಡೆ ನಡಪದಾದ ಕೊರಡು ಬಂದು ಕರ್ಮಾದಿವಾಗಳು ಪ್ರಾರ್ಥನೆ ಮಾಡ್ತಾರೆ ಇಷ್ಟ ದೇವತಾಭ್ಯೋ ಮಾಘವ ದೇವತಾಭ್ಯೋ ಮಾತೃಭ್ಯೋ ದೇವೇಭ್ಯೋ ಗೋವಿಂದಾರಿ ಗೋವಿಂದ ದಿನಾಲಿಕೆ ಗಣಪತಿ ಪೂರ್ವಕ ವಿಷ್ಣುಯಾಗ ಚಂಡಿಕಾಯಾಗಾಖ್ಯಂ ಪ್ರಾಯಶ್ಚಿತ್ತರೂಪೇಣ ಅಸ್ಮಿನ್ ಕ್ಷೇತ್ರ ಶುದ್ಧ್ಯರ್ಥಂ ಕ್ಷೇತ್ರ ನವೀಕರಣಾರ್ಥಂ ಆಚಾರ್ಯ ಕರ್ಮಕಾರಯಿಷ್ಯೇ ಪದಾದೇಶೇ ಗುರುದೇವೇಶ್ವರ ಗುರು ಸಾಕ್ಷಾತ್ ಬ್ರಹ್ಮಸ್ಮೇಶ ಗವೇ ನಮಃ ವಕ್ರತುಂಡ ಮಹಾಕಾಯ ಗುರುದೇವ ದೇವ ಸರ್ವಕರ್ತ ಗುರುಭ್ಯೋ ಗಣಪತಿ
प्रथमः जगन्नाथार्पणमस्तु महाकाले भद्रकाले कपालिने कुलं च कुलवर्णं च मां च पालय पालय महाकाले नमः
ಲಿತ್ತಿನಡೆಗೆ ಆರತಿ ಬರ್ಕೊಂಡು ಏರ್ಲಿ ಎದುರು ಬರೋಚಿ
महालक्ष्मी महालक्ष्मी
ಸಮರ್ಥ ಭಕ್ತಜ್ಞಾತವಾದ ಚಂಡಿಕಾಂಬಿಕಾ ಪರಮೇಶ್ವರನ ಸನ್ನಿಧಾನದ ಕ್ಷೇತ್ರದ ಚಂಡಿಕಾಂಬಿಕೆ ವಿಷ್ಣುಮೂರ್ತಿ ದೇವರನ್ನ ಮನಸ್ಸಿನಲ್ಲಿ ತಂದು ಸಂಭ್ರಮಕ ಆ ದೇವರ ಪ್ರಾರ್ಥನೆ ಮಾಡಬೇಕು. ಚಂಡಿಕೆ ದುರಿತಾಹೇ ಎಂದರೆ ಆ ದೇವಿಗೆ ವಿಶೇಷವಾದ ಪ್ರಾರ್ಥನೆ ಮಾಡಬೇಕು. ಚಂಡಿಕೆ ಎಂಬ ಜಗತ್ತಿನಲ್ಲಿ ನಾನು ದುರಿತೋಡಿಕೊಳ್ಳುವಾಗ ಆ ದುರಿತವನ್ನು ನಾಶ ಮಾಡುತ್ತದೆ. ನಂತರವಾಗಿ ಸ್ಥಾಪನವನ್ನು ಏಕಸ್ವರವಾದರೆ ಚಂಡಿಕೆಗೆ ಆರಾಧನೆ ಮಾಡುವುದು ಶಾಸ್ತ್ರದಿಂದ ಆ ದೇವರನ್ನು ಅಂಬಾರಾಯ ಇಲ್ಲಿ ಜಗತ್ತಿಗೆ ಕೇರಳ ಸಂದರ್ಭವನ್ನು ಅಂಬಾರಾಯ ಜಗತ್ತಿಗೆ ಯಾದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತಾರಾಧನೆ ವಿಷ್ಣುಮಾಯೆ ಬಂದರೆ ಆ ಮಹಾಮಾಯ ಮಾತಾದೇವರನ್ನ ಶರೀರದಲ್ಲಿ ಐಕ್ಯವಾಗಿ ಆ ಸ್ವಲ್ಪ ಅವ ಮಹಾದೇವಿ ಅನಿತಾ ಮಹಾದೇವಿ ಆರಾಧನೆ ಮಹಾದೇವರ ಸನ್ನಿಧಾನ ಅವರು ಪ್ರಾಪ್ತಿಯಾಗ ಆ ಸನ್ನಿಧಾನ ಪ್ರಾಪ್ತಿಯಾಗ ಆ ಧಾರ್ಮಿಕ ದೋಷಗಳ ನಿರ್ಮೂಲನೆ ಕ್ಷೇತ್ರ ಶುದ್ಧ ಆ ಕ್ಷೇತ್ರದ ಆ ಪ್ರೇರಕ ಶಕ್ತಿಯಾದ ಸಾಧಾರಣ ಪುನಃ ಆ ಸಂಪತ್ತನ್ನು ಚಂಡಿಕೆಯನ್ನು ಆರಾಧನೆ ಈ ಒಂದು ಕ್ಷೇತ್ರವಲ್ಲ ಒಂದು ಕಾಲಗಳು ವಿಷ್ಣುಮೂರ್ತಿ ಪರಿಸ್ಥಿತಿ ಈ ಈ ಭೂಮಿಯ ಸೃಷ್ಟಿ
ಕುಟುಂಬ ಶ್ರೀ ರಾಮದೇವನ ಕ್ಷೇತ್ರ ದೇವಂದ ಬೆಟ್ಟ ಕಣಾಜಿ ಮುಲ್ಪ ಇಲ್ಲಿ ಗಣಯಾಗ ವಿಷ್ಣುಯಾಗ ಚಂಡಿಕೆ ಯಾಗದ ಪೂಜೆ ಪುರಸ್ಕಾರ ಮಾಡುತ್ತದೆ. ಈ ಸಂದರ್ಭಗಳು ಒಂದಕ್ಕೆ ದುಂಬು ರಡ್ಡು ಸರ್ತಿ ಗ್ರಾಮದ ಜನಗಳು ಮುಲ್ಪ ಸೇರ್ತು ವ್ಯವಸ್ಥೆಯ ಬಗ್ಗೆ ತೀರ್ಮಾನ ಮಾಡಿದ್ದೇವೆ. ಅಂಚನೆ ಗ್ರಾಮದ ಸಂಪರ್ಕವು ಹೋಯಿನಂತಿನ ಸಂದರ್ಭಗಳು ಬತ್ತಿನ ಚಿತ್ರ ಕಾರ್ಯಕರ್ತರನ್ನು ಎದುಕೊಂಡು ಪಣವು ವ್ಯವಸ್ಥೆದ ಬಗ್ಗೆ ಮಾತನ ಚಿತ್ರ ಮಾತಾ ಗ್ರಾಮಸ್ಥರಿಗೆ ಶ್ರೀ ಕ್ಷೇತ್ರದ ಪರವಾದ ಕೃತಜ್ಞತೆಯನ್ನು ಸಮರ್ಪಣೆ ಮಾಡೋದಿಲ್ಲ. ಈ ಸಂದರ್ಭಗಳು ಈ ಪೂಜೆಗೆ ಕೊಡಾತು ವಸ್ತು ರೂಪಗಳು ಸಹಾಯ ಸಹಕಾರ ಕೊಡುವಂತಿತ್ತಿನ ಮಾತೆರೆಗಳ ಕ್ಷೇತ್ರದ ಪರವಾದ ಕೃತಜ್ಞತೆಯನ್ನು ಸಮರ್ಪಣೆ ಮಾಡೋದಿಲ್ಲ. ಅಂಚನೆ ಈ ಊರ್ದಾಗ ಅತ್ತಂದೆ ಪರವೂರ್ಗುಲ್ಲ ಪಣವದ ವ್ಯವಸ್ಥೆಯನ್ನು ಮಾಡ್ತೇವೆ. ಆ ಪಣವದ ವ್ಯವಸ್ಥೆಯನ್ನು ಮಾಡ್ತಾನೆ ಚಿತ್ತಿನ ಮಾತಾ ಪರವೂರ್ದ ಭಕ್ತರಿಗಳ ಶ್ರೀ ಕ್ಷೇತ್ರದ ಪರವಾದ ಕೃತಜ್ಞತೆಯನ್ನು ಸಮರ್ಪಣೆ ಮಾಡೋದಿಲ್ಲ. ಅಂಚನೆ ಈ ಊರ್ದಾಗಲೇ ಅದು ಪಿದೈಯೂರು ಬೆಂಬಲ ಚಿತ್ತನ ನಮ್ಮ ಮತ್ತೆ ಜನ ಭಕ್ತರು ಅಕ್ಕಲ ಪಣದ ವ್ಯವಸ್ಥೆಯನ್ನು ಮಾಡ್ತೇವೆ. ಅಕ್ಕಲಿಗಳ ಶ್ರೀ ಕ್ಷೇತ್ರದ ಪರವಾದ ಕೃತಜ್ಞತೆಯನ್ನು ಸಮರ್ಪಣೆ ಮಾಡೋದಲ್ಲ. ಮತ್ತೆ ಜನ ಅರಿ ತಾರಾಯಿ ಹೂ ಬರ್ನು ಕೊಡ್ದು ಈ ಸಂದರ್ಭಗಳು ಸಹಾಯ ಸಹಕಾರ ಮಾಡ್ತೇವೆ. ಸಹಾಯ ಸಹಕಾರ ಮಾಡ್ತಾನೆ ಚಿತ್ರ ನಿಖಿಲಿಗೆ ಮಾತಾಡಿಗಳ ಶ್ರೀ ಕ್ಷೇತ್ರದ ಪರವಾದ ಕೃತಜ್ಞತೆಯನ್ನು ಸಮರ್ಪಣೆ ಮಾಡೋದಲ್ಲ. ಅಂಚನೆ ಈತ ಈ ಪೂಜೆಯ ವ್ಯವಸ್ಥೆ ಆಪಣ ಜಾಗದ ಮಾಲಕೆರೆ ಬೇರೆ ಬೇರೆ ಇಂಗ್ಲೆಟ್ಟಿಗೆ ಕೈ ಜೋಡಿಸಾದ ಪುಗಲ್ಗೋಡ್ ಇಂಗ್ಲೆಟ್ಟಿಗೆ ಬಂತೇವೆ. ಅಂಚೆತ್ತನ ಈ ಜಾಗದ ಮಾಲಕೆರೆಗಳ ಶ್ರೀ ಕ್ಷೇತ್ರದ ಪರವಾದ ಕೃತಜ್ಞತೆಯನ್ನು ಸಮರ್ಪಣೆ ಮಾಡೋದಲ್ಲ. ಅಂಚನೆ ದೋಲ್ಪುರಕ್ಕ ಶಬ್ದ ಪಂಡ ಮೈಕ್ ಸೌಂಡ್ ನೇತ ಮಾಲಕೆರೆಗಳ ಶ್ರೀ ಕ್ಷೇತ್ರದ ಪರವಾದ ಕೃತಜ್ಞತೆಯನ್ನು ಸಮರ್ಪಣೆ ಅಂತಂದಲ್ಲ. ಮಿತ್ತ ಮಜಲ್ದು ಬಾರಿ ಬರುವುದ ಒಣಸ್ತ ವ್ಯವಸ್ಥೆ ಮಾಡ್ತುಕೊಂಡ ಚಿತ್ರ ಆ ಒಣಸ್ತ ತಯಾರು ಮಾಡಿಕೊಂಡ ಸಿಬ್ಬಂದಿನ ಕೈಗೆ ಕ್ಷೇತ್ರದ ಪರವಾದ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತದಲ್ಲ. ಮಿತ್ತ ಚಾವಟ್ಟಿ ದುಂಪದ ವ್ಯವಸ್ಥೆಯನ್ನು ಮಾಡ್ತೇವೆ ಸಾಮಿಯಾಣದ ಆ ವ್ಯವಸ್ಥೆಯನ್ನು ಮಾಡ್ತಾನೆ ಚಿತ್ರ ಆಯ್ತ ಮಾಲಕೆರೆಗಳ ಶ್ರೀ ಕ್ಷೇತ್ರದ ಪರವಾದ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತದಲ್ಲ. ಅಂಚನೆ ಮುರಾಣಿದ ಪಕ್ಕ ಈ ಕ್ಷೇತ್ರದ ಬದಲು ಮಡಲು ಮಡೆದು ಈ ಚಪ್ಪದ ಬಾಡ್ರ ವ್ಯವಸ್ಥೆ ಮಾಡ್ತಾನೆ ಚಿತ್ರ ಮಾತಾ ಈ ಊರ್ದ ಮಾತೃ ಮಂಡಳಿ ಬಾಯಿ ಬರುವುದ ಯಾಗ ಮಂಟಪ ಮಾತನ ಚಿತ್ರಣ ಈ ಸ್ಥಳೀಯ ಕಾರ್ಯಕರ್ತರಿಗೆ ಶ್ರೀ ಕ್ಷೇತ್ರದ ಪರವಾದ ಕೃತಜ್ಞತೆಯನ್ನು ಸಮರ್ಪಣೆ ಮಾಡೋಲ್ಲ. ಅಂಜನೆ ಈ ಅಂಗನಗೂ ಅಂಬಿ ಆಗ್ತದೆ ಬಾಯಿ ಬರುವುದು ವ್ಯವಸ್ಥೆ ಮಾಡಿಕೊಂಡ ಚಿತ್ರಣ ಮಾತಾ ಮತ್ತು ಅಪ್ಪನಗಳಿಗೆ ಶ್ರೀ ಕ್ಷೇತ್ರದ ಪರವಾದ ಕೃತಜ್ಞತೆಯನ್ನು ಸಮರ್ಪಣೆ ಮಾಡೋದಿಲ್ಲ. ಅಂಜನೆ ಇನಿ ಬತ್ತಿನ ಚಿತ್ತನ ಮಾತೇನಲ್ಲ ಗಾಡಿದ ವ್ಯವಸ್ಥೆಯನ್ನು ಉಂತೆರೆ ವ್ಯವಸ್ಥೆ ಮಾಡಿಕೊಳ್ಳುತ್ತ ಆ ಜಾಗದ
ಮಾಲಕೆರೆಗೆ ಶ್ರೀ ಕ್ಷೇತ್ರದ ಪರವಾದ ಕೃತಜ್ಞತೆಯನ್ನು ಈ ಸಂದರ್ಭದ ಸಮರ್ಪಣೆ ಮಾಡುವಲ್ಲ. ಅಂಚನೆ ಈತ ಈ ಚಂಡಿ ಕೈಯಾಗದ ಪೂರ್ಣಾಹುತಿನ ಮಲ್ತುಕೊಂಡ ಚಿತ್ತನ ವೈದಿಕ ವರ್ಗಗಳ ಶ್ರೀ ಕ್ಷೇತ್ರದ ಪರವಾದ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತವಲ್ಲ. ಅಂಚನೆ ಈ ಕ್ಷೇತ್ರದ ಬಗ್ಗೆ ಒಂದಾತು ವಿಚಾರಗಳನ್ನು ಎಂಗಳಿಗೆ ಮಣಮಕ್ಕಳಾಗಿ ತೆರಿಪಾದುಕೊಂಡ ಚಿತ್ತನ ದೇವಜ್ಞರಾಯಣ ಚಿತ್ತನ ಉದಯ್ ಕುಮಾರ್ ಎಂಗಲಟ್ಟುಕೊಳ್ಳಿರು ಮೇರೆಗೆ ಶ್ರೀ ಕ್ಷೇತ್ರದ ಪರವಾದ ಕೃತಜ್ಞತೆಯನ್ನು ಸಮರ್ಪಣೆ ಮಾಡಬಹುದಲ್ಲ. ಹರಿ ಓಂ. ಇನ್ನಿತ್ತೆ ಪೂಜಾಪನ ಜಾಗೆ ಶ್ರೀಯುತ ಲಿಯೋ ಮುಂತೆಯೋ ಮೇರ್ನ ಸ್ವಾಧೀನಗೊಂಡು ಮೇರೆ ಮುರಳಿದು ಪಕ್ಕ ಇಂಕೊನೊಟ್ಟಿಗೆ ಬೇತೆ ಬೇತೆ ವ್ಯವಸ್ಥೆಗೆ ಇಂಕೊನೊಟ್ಟಿಗೆ ಸಹಾಯ ಸಹಕಾರ ಮಾಡ್ತೇವೆ. ನಂಗೆ ಇಡಪಾಡಿನ ನೀರಿನ ವ್ಯವಸ್ಥೆ ಅದಕ್ಕೆ ನಾವು ಅದನ್ನ ಬೇತೆ ಬೇತೆ ರೀತಿಯಲ್ಲಿ ಇಂಕೊನೊಟ್ಟಿಗೆ ಸಹಾಯ ಸಹಕಾರ ಮಾಡ್ತೇವೆ. ಲಿಯೋ ಮುಂತೆಯೋ ಪಕ್ಕ ಮೇಕ ಎಲ್ಲದ ಕಡೆಗೆ ಶ್ರೀ ಕ್ಷೇತ್ರದ ಪರವಾದ ಕೃತಜ್ಞತೆಯನ್ನು ಸಮರ್ಪಣೆ ಮಾಡಬಹುದು. ಅಂಚನೆ ಅಲ್ಪ ಅನ್ನ ಛತ್ರದ ಜಾಗದ ಮಾಲಕೆರೆಗಳ ಶ್ರೀ ಕ್ಷೇತ್ರದ ಪರವಾದ ಕೃತಜ್ಞತೆಯನ್ನು ಸಮರ್ಪಣೆ ಮಾಡಬಹುದು.
ಅಂಚನೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಮತ್ತು ಕುಟುಂಬದ ಇಲ್ಲುಂಟು. ಆ ಕುಟುಂಬದ ಇಲ್ಲದಕ್ಕೂ ವಸ್ತುలు ಕೊಡು ಅಂಚನೆ ಪಣವುದಲು ಕೊಡು ಇಂಗಳಿಗೆ ಸಹಸಹಕಾರ ಮಾಡ್ತೇವೆ. ಸಹಸಹಕಾರ ಮಾಡ್ತಾನೆ ಚಿತ್ರ ಆ ಬೇತೆ ಕುಟುಂಬದ ಪ್ರಮುಖರಿಗಳ ಇಲ್ಲ ಸದಸ್ಯರಿಗಳ ಶ್ರೀ ಕ್ಷೇತ್ರದ ಪರವಾದ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡೋದು. ಹರಿ ಓಂ. ಈ ಕ್ಷೇತ್ರಗಳು ಸಂಬಂಧಪಡ್ತನ ಕೆಲವೊಂದು ವಸ್ತುಗಳು ಸಿಗುತ್ತವೆ. అయితే ಪಿರಾಕದ ಶಿಲಾಶಾಸನ ತಿಳಿದಿದೆ. ಈ ಶಿಲಾಶಾಸನದ ಬಗ್ಗೆ ಐತ ಮಾಹಿತಿని ರಾಧಾಕೃಷ್ಣ ಬೆಳ್ಳೂರು ಬೇರೆ ಮಾಹಿತಿ ಕೊಡ್ತಾರೆ. ಆ ರಾಧಾಕೃಷ್ಣ ಬೆಳ್ಳೂರು ಮೇರೆಗಳ ಶ್ರೀ ಕ್ಷೇತ್ರದ ಪರವಾದ ಕೃತಜ್ಞತೆಯನ್ನು ಸಮರ್ಪಣೆ ಮಾಡುವುದಿಲ್ಲ. ಆ ಶಿಲಾಶಾಸನ ದಾದ ಬಳಿತೇನೆ ಬಂದು ಗುಂಪದ ಸಭೆಗಳು ఆయన తెలిపారಲ್ಲ. ಅಂಚಿತನ ರಾಧಾಕೃಷ್ಣ ಬೆಳ್ಳೂರು ಮೇರೆಗಳ ಶ್ರೀ ಕ್ಷೇತ್ರದ ಪರವಾದ ಕೃತಜ್ಞತೆ.
ಉಳ್ಳಾಲ ತಾಲೂಕು ಕೊಣಾಜೆ ಗ್ರಾಮ, ಅಂದರೆ ಕೊಣಾಜೆಯ ಹಿಂದಿನ ಹೆಸರು ಬೊಲ್ಮ. ಈ ಬೊಲ್ಮ ಗ್ರಾಮದಲ್ಲಿ ಸರಿಸುಮಾರು 1272ನೇ ಇಸವಿಯಲ್ಲಿ ಇಲ್ಲೊಂದು ದೇವಸ್ಥಾನ ನಿರ್ಮಾಣ ಆಗಿತ್ತು. ಅಂದರೆ ಅದು ರಾಜ ಕುಲಶೇಖರ ಅಳುಪೇಂದ್ರ ಅನ್ನುವಂಥ ರಾಜನ ಕಾಲಘಟ್ಟದಲ್ಲಿ ದೇವಸ್ಥಾನ ನಿರ್ಮಾಣ ಆಗಿತ್ತು ಅನ್ನುವಂಥ ಒಂದು ಅದಕ್ಕೆ ಸಂಬಂಧಪಟ್ಟಂಥ ಶಾಸನಗಳು ಸಿಕ್ಕಿವೆ. ನಮಗೆ ಯಾವ ರೀತಿಯಲ್ಲಿ ಇದು ಕಂಡುಬಂತು ಅಂತ ಹೇಳಿದರೆ, ಇಲ್ಲಿ ಈ ಗ್ರಾಮದಲ್ಲಿ ಇಡಲಾದಂತಹ ಅನೇಕ ಮನೆಗಳಲ್ಲಿ ಅಥವಾ ಒಂದು ದೇವರ ಸನ್ನಿಧಿಯಲ್ಲಿ ಇಡಲಾದಂಥ ಪ್ರಶ್ನೆಯಲ್ಲಿ ಇಲ್ಲಿ ಕೊಣಾಜೆ ಗ್ರಾಮ ಅಂದರೆ ಬೊಲ್ಮಕ್ಕೆ ಸಂಬಂಧಪಟ್ಟಂತಹ ಗ್ರಾಮ ದೇವರು ಇಲ್ಲಿ ಇಲ್ಲ, ಅಂದರೆ ಈ ದೇವಸ್ಥಾನದ ನಾಶವಾಗಿದೆ, ದೇವಸ್ಥಾನವು ಅದನ್ನು ಮರುನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಅಲ್ಲಲ್ಲಿ ತೋರಿ ಬಂದಿದ್ದರಿಂದ ಆನಂತರ ನಾವು ದೈವಜ್ಞರ ಸಲಹೆ ಪಡೆದು ಅವರ ಮೂಲಕ ಹೋದಾಗ ಮೊದಲು ಇಲ್ಲಿ ಚಂಡಿಕಾ ಯಾಗವನ್ನು ನೆರವೇರಿಸಬೇಕು ಅನ್ನುವಂಥದ್ದೊಂದು ವಿಚಾರ ತೋರಿ ಬರ್ತದೆ. ಆ ವಿಚಾರದ ಪ್ರಕಾರ ನಾವು ಇವತ್ತು ಚಂಡಿಕಾ ಯಾಗವನ್ನು ನೆರವೇರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಅಷ್ಟಮಂಗಲ ಪ್ರಶ್ನೆ ಕೂಡ ನಡೀಲಿಕ್ಕಿದೆ. ಆ ಪ್ರಶ್ನೆಯ ಅನುಸಾರ ಅದು ಅಲ್ಲಿ ಯಾವ ರೀತಿಯ ನಿರ್ದೇಶನ ಸಿಗ್ತದೆ, ಆ ನಿರ್ದೇಶನದ ಅನುಸಾರ ನಾವು ಮುಂದಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು, ಆ ದೇವಸ್ಥಾನ ನಿರ್ಮಾಣ ಆಗುವವರೆಗೂ ಯಾವ ರೀತಿಯ ಯೋಜನೆಗಳನ್ನು ರೂಪಿಸಬೇಕು ಅನ್ನೋದಕ್ಕೆ ಒಂದು ಸಮಿತಿಯನ್ನು ರಚಿಸಿಕೊಂಡು ಆನಂತರ ಮುಂದುವರಿಯಲಿಕ್ಕಿದ್ದೇವೆ. ಈ ಒಂದು ದೇವರ ದಯದಲ್ಲಿ ಈ ಕ್ಷೇತ್ರದಲ್ಲಿ ಒಂದು ಭವ್ಯವಾದ ದೇವಸ್ಥಾನ ನೆಲೆ ನಿಲ್ಲಲಿ ಅನ್ನುವಂಥ ಒಂದು ಆಶಯವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ.